ಬಿಜೆಪಿ ಪಕ್ಷ ಸ್ವಚ್ಛ ರಾಜಕೀಯವನ್ನ ದೇಶದಲ್ಲಿ ಮಾಡ್ತೇವೆ ಎಂದು ಹೇಳ್ತಾ ಬಂದಿದೆ. ಆದರೆ ಮಲಿಂಗಾಂವ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿಯಾಗಿರುವ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಅನ್ನ ಭೂಪಾಲ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಾಡುವುದರ ಮೂಲಕ ಬಿಜೆಪಿ ಪಕ್ಕಾ ಭಯೋತ್ಪಾದನೆಯ ವಿರುದ್ಧ ಅದರ ನಿಲುವು ಏನೆಂಬುದು ಈ ದೇಶಕ್ಕೆ ಗೊತ್ತಾಗಿದೆ ಎಂದು ಕಾಂಗ್ರೆಸ್ ವಕ್ತಾರ ಎಸ್ಸಿ ವಿನಯರಾಜ್ ಹೇಳಿದರು. ಈ ಬಗ್ಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪಾಕಿಸ್ತಾನಿ ಆತಂಕವಾದಿ ಅಜುಮಲ್ ಕಸಬ್ನನ್ನ ಬಿಜೆಪಿ ಇವತ್ತು ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ಹೇಳಿಕೆಯ ಮುಖಾಂತರ ಸಮರ್ಥನೆ ಮಾಡಿಕೊಂಡಿದೆ. ಎಟಿಎಸ್ ಮುಖ್ಯಸ್ಥರಾದ ಹುತಾತ್ಮ ಹೇಮಂತ್ ಕರ್ಕೇರ್ ಅವರು ಅವರ ಕರ್ತವ್ಯ ನಿರ್ವಹಣೆಗೆ ಸರ್ಕಾರದಿಂದ ಅಶೋಕ ಚಕ್ರ ಪ್ರಶಸ್ತಿಯನ್ನ ಪಡೆದವರು. ಅವರೊಬ್ಬ ಸಮರ್ಥ ಅಧಿಕಾರಿಯಾದರೆ ಆತಂಕವಾದಿಗಳೊಂದಿಗೆ ಹೋರಾಡ್ತಾ ತಾನು ಈ ದೇಶಕ್ಕಾಗಿ ಹುತಾತ್ಮರಾದವರು. ಇಂತಹ ಅಧಿಕಾರಿಯವರನ್ನ ರಾವಣ ರಾಕ್ಷಸರಿಗೆ ಹೋಲಿಕೆ ಮಾಡಿರೋದು ಸರಿಯಲ್ಲ ಎಂದರು. ಹುತಾತ್ಮರ ಬಗ್ಗೆ ಕಿಂಚಿತ್ತಾದರೂ ಬಿಜೆಪಿ ಪಕ್ಷದ ಮುಖ್ಯಸ್ಥರಿಗೆ ಪ್ರಧಾನಿಯವರಿಗೆ ಗೌರವವಿದ್ದಲ್ಲಿ ಭಯೋತ್ಪಾದನೆ ಆರೋಪಿ ಪ್ರಜ್ಞಾ ಸಿಂಗ್ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹಿಸಿದರು. ಬಾಂಬ್ ಸ್ಫೋಟ ಈ ಪ್ರಕರಣದಲ್ಲಿ 6 ಮಂದಿ ಮಡಿದಿದ್ದಾರೆ, ಸುಮಾರು 100 ಮಂದಿ ಗಾಯಗೊಂಡಂತ ಒಂದು ವಿಚಾರ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಪ್ರಜ್ಞಾ ಸಿಂಗ್ ಠಾಕೂರ್ ಅವರನ್ನು 2017ನೇ ಇಸವಿಯಲ್ಲಿ ಸುಮಾರು 9 ವರ್ಷಗಳ ಕಾಲ ಭಯೋತ್ಪಾದನೆ ಕೇಸಿನಲ್ಲಿ ಜೈಲಲ್ಲಿದ್ದವರು. ಗಂಭೀರವಾದಂಥ ಅಪರಾಧ ಅವರ ಮೇಲಿದೆ. ಈಗಲೂ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಚಾಲ್ತಿಯಲ್ಲಿದೆ. ನ್ಯಾಯಾಲಯ ಅವರನ್ನು ನಿರ್ದೋಷಿ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಭಯೋತ್ಪಾದನೆಯಲ್ಲಿ ಆರೋಪಿಯಾಗಿರುವಂಥ ಪ್ರಜ್ಞಾ ಸಿಂಗ್ರವರನ್ನು ಭೋಪಾಲ್ನ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿರುವಂಥ ಒಂದು ವಿಚಾರವನ್ನು ನೋಡಿದಾಗ ಬಿಜೆಪಿ ಪಕ್ಷ ಭಯೋತ್ಪಾದನೆಯ ವಿರುದ್ಧ ಅದರ ನಿಲುವು ಏನೆಂಬುದನ್ನು ಈ ದೇಶಕ್ಕೆ ಇವತ್ತು ತೋರಿಸಿಕೊಟ್ಟಂತಾಗಿದೆ ಅಂತ ನಾನು ಹೇಳ್ತೇನೆ. ಪಾಕಿಸ್ತಾನಿ ಆತಂಕವಾದಿ ಅಜ್ಮಲ್ ಕಸಬ್ ಹೇಮಂತ್ ಕರ್ಕೇರ್ ಅವರು ಹುತಾತ್ಮರಾಗಿದ್ದಾರೆ. ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ಹೇಳಿಕೆಯ ಮುಖಾಂತರ ಇವತ್ತು ಅಜ್ಮಲ್ ಕಸಬ್ನನ್ನು ಬಿಜೆಪಿ ಸಮರ್ಥನೆ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ನೇರವಾದ ಆರೋಪವನ್ನು ನಾನು ಅವರ ಮೇಲೆ ಹೊರಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಹಾಬಲ ಮಾರ್ಲಾ ಮತ್ತಿತರರು ಉಪಸ್ಥಿತರಿದ್ದರು.